ಅಂಡ್ ಅವ್ರು ಇವಾಗ ಒಳಗಡೆ ಕೂತಾಗ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಹೇಳಿದ್ರು. ನನಗೆ ಎಲ್ಲ ಹೊರಗಡೆ ಕೆಲವರು ಈ ಡೈರೆಕ್ಟರ್ಸ್ ಅಥವಾ ಕಲರ್ಸ್ ಚಾನಲ್ ಅವರು ಎಲ್ಲ ಕೆಲವು ಟಿಪ್ಸ್ ಹೇಳಿದ್ರು. ಆ ಎಲ್ಲ ಟಿಪ್ಸ್ ಗಳನ್ನ ಅವ್ರು ಹೇಳ್ತಿದ್ರು, ನೀವು ಹಿಂಗ್ ಮಾಡಿ, ಹಿಂಗ್ ಮಾಡಿದ್ರೆ ಚೆನ್ನಾಗುತ್ತೆ, ಹಿಂಗ್ ಮಾಡಬೇಡಿ. ನಾನೇ ಬರ್ತಿರೋದು ಇದು. ಬುದ್ಧಿವಂತರು 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 ನಾವು ಬುದ್ಧಿವಂತ ದಡ್ಡರು. ಎಲ್ರಿಗೂ ನಮಸ್ಕಾರ, ಮಾತರಿಗೂ ನಮಸ್ಕಾರ. ಎಂಜಾಯ್ ಮಾತಾ. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ನಮಗೆ ಪೊಲೀಸ್ ಕಮಿಷನರ್ ಅಂತಂದ್ರೆ ನಮ್ಗೆ ಆ ಒಂದು ರೆಸ್ಪೆಕ್ಟ್ ಇಲ್ಲಿರುತ್ತೆ. ಪಾಪ ಅವರು ನಾವು ಅಂತ ದೊಡ್ಡ ಸಾಧನೆಯನ್ನು ಅಂದ್ರೆ ಅವರು ಕಲಿತು ಅವರ ಶ್ರಮದಿಂದ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಆದ್ರೂ ಅವರ ಬಾಯಿಯಿಂದ ಅಂತ ಒಳ್ಳೆ ಪದಗಳನ್ನ ಕೇಳೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲನೇದಾಗಿ ನಾನು ಇಲ್ಲಿಗೆ ಬರೋದಕ್ಕೆ ಅಂದ್ರೆ ನಾನು ಒಂದೇ ದಿನ ನಿನ್ನೆ ಬಂದು ಫುಲ್ ಪ್ರೊಸೆಷನ್ ಆಯ್ತು. ಇವತ್ತು ಒಂದೇ ದಿನ ಇರೋದು, ನಾಳೆ ಬೆಳಿಗ್ಗೆ ಮತ್ತೆ ಹೋಗ್ತೀನಿ. ಬಿಕಾಸ್ ಕಲರ್ ಚಾನಲ್ ತುಂಬಾ ಪ್ರೋಗ್ರಾಮ್ಸ್ ಇದೆ ಈ ಮಂತ್ ಎಲ್ಲ. ಇವತ್ತು ತುಂಬಾ ಕಡೆ ಹೋಗೋದಕ್ಕಿದೆ, ಬಟ್ ಕೆಲವು ಕಡೆ ಹೋಗೋದಕ್ಕೆ ಆಗಲ್ಲ. ಬಿಕಾಸ್ ಒಂದೇ ದಿನ ಇರೋದ್ರಿಂದಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ. ಆದ್ರೆ ಕಮಿಷನರ್ ಸರ್ ಹೇಳಿದಾಗ ಹಿಂಗೆ ಬರಬೇಕು ಅಂತ ನಾನು ಏನು ಹೇಳಿಲ್ಲ. ಫಸ್ಟ್ ಅಲ್ಲಿ ಮುಗಿಸಿ ಬೇರೆ ಹೋಗೋದಕ್ಕಿದ್ರೆ ಹೋಗೋಣ ಅಂತ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಕಾರಣ ಹೇಳ್ತೀನಿ, ಸುಮ್ಮನೆ ಪೊಲೀಸ್ ಕಮಿಷನರ್ ಕರೆದ್ರು ಅಂತಾರೆ. 3 ಕಾರಣ ಇದೆ. ಒಂದು, ಅವರಿಗೆ ಕಲೆಯ ಮೇಲೆ ಇರುವಂತಹ ಒಂದು ಕಾಳಜಿ. ನಾನು ಬಿಗ್ ಬಾಸ್ ವಿನ್ ಆದ್ಮೇಲೆ ಅಂತ ಹೇಳೋದಲ್ಲ, ಯಾರೇ ಕಲಾವಿದರು ಬಂದ್ರು ಅವ್ರು ಕೊಡುವಂತಹ ರೆಸ್ಪೆಕ್ಟ್ ಆಗ್ಬೋದು. ಅಥವಾ ಮಂಗಳೂರಲ್ಲಿ ಎಲ್ಲೇ ನಾನು ಹಿಂದೆ ಎಲ್ಲ ಹೋಸ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕೆಸರು ಗೆದ್ದೆ ಆಗುವಂತಹ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ಯಾವುದೇ ಕಾರ್ಯಕ್ರಮ ಆದ್ರೂ ಅವ್ರು ಬಂದು ಜನರ ಜೊತೆ ಬೆರೆಯುವಂಥದ್ದು, ಕಲಾವಿದರಿಗೆ ಕೊಡುವಂತಹ ಗೌರವ. ಅಂಡ್ ಬಿಗ್ ಬಾಸ್ ಮನೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಹಿಂಗೆ ಹೋಗ್ತಾ ಇರಲ್ಲ, ಹಿಂಗೆಲ್ಲ ಹೋಗ್ತಾ ಇರುತ್ತೆ, ಕಾಂಟ್ರವರ್ಸಿಗಳು ಆಗ್ತಾ ಇರುತ್ತೆ. ಆದ್ರೆ ನಮ್ಮ ಕಮಿಷನರ್ ಸರ್ ನನಗೆ ಪರ್ಸನಲ್ ಆಗಿ ಅವರು ಸಪೋರ್ಟ್ ಮಾಡುವಂತಹ ರೀತಿ ಇದೆಲ್ಲ ತುಂಬಾ ಖುಷಿ ಆಯ್ತು. ಅಂಡ್ ಅವರು ಒಬ್ಬ ಕಲಾವಿದ. ಹಾಗಾಗಿ ನಾನು ಅಂದ್ಕೊಂಡೆ ಎಲ್ಲಿಗೆ ಹೋಗೋದು ಅದು ಬೇರೆ ಪ್ಲಾನ್ಗಳು ಸೈಡ್ ಇಡೋಣ, ಸೊ ಇಲ್ಲಿ ಫಸ್ಟ್ ಬರ್ಬೇಕು. ಯಾಕೆಂತಂದ್ರೆ ಅವ್ರ ಮೇಲೆ ಇರುವಂತಹ ಗೌರವ ಪರ್ಸನಲಿ, ಅಂಡ್ ಪೊಲೀಸ್ ಇಲಾಖೆ ಮೇಲೆ ಇರುವಂತಹ ಒಂದು ಗೌರವ. ಸೊ ಅದಕ್ಕೆ ನಾನು ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದು ಈ ಅಂದ್ರೆ ನಿನ್ನೆ ಮಲಗಿದ್ ಲೇಟ್ ಪ್ರೊಸೆಷನ್ ಮುಗಿದು ಇದು ಫಸ್ಟ್ ಕಾರ್ಯಕ್ರಮ ಇರ್ತಿದ್ದು. ಥ್ಯಾಂಕ್ ಯು. ಅಂಡ್ ಇನ್ನೊಂದು, ನಮ್ಗೆ ನನ್ನ ಫ್ರೆಂಡ್, ನನಗೆ ಕೊರಗಜ್ಜನ ಹತ್ರ ಹೋಗ್ಬೇಕಿತ್ತು ನಿನ್ನೆ ಬಂದಾಗ. ನನ್ನ ಮನೆಯಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದು ಒಂದೇ, ಕೊರಗಜ್ಜ ಅಂದ್ರೆ ಗೆಲ್ಸಿದ್ರೆ ಕೊರಗಜ್ಜ ಗೆಲ್ಲಿಸ್ತಾನೆ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇಲ್ಲ ನಿಮ್ಗೆ ಬರ್ತಾ ಇದೆಯಲ್ಲ ಎಲ್ಲ ಕಾಯ್ತಿದ್ರು, ಪ್ರೊಸೆಷನ್ ಮಾಡೋಣ ಅಂತ. ನಾನು ಆವಾಗಲೇ ಹೇಳಿದೆ, ಇಲ್ಲ ಅದೆಲ್ಲ ಆತರ ಎಲ್ಲ ಜನರಿಗೆ ತೊಂದರೆ ಕೊಡೋದು ಬೇಡ, ಆಮೇಲೆ ಅಲ್ಲಿ ಪರ್ಮಿಷನ್ ಎಲ್ಲ ಸಿಗಲ್ಲ ರ್ಯಾಲಿಗೆಲ್ಲ ಬೇಡ ಅಂತ ಹೇಳಿದಾಗ
ಅವ್ರು ಇವ್ರ ಹತ್ರ ಮಾತಾಡಿದಾಗ ಪಾಪ ನಮ್ ಸರ್ ಹೇಳಿದ್ರು, ಶಶಿಕುಮಾರ್ ಸರ್ ಹೇಳಿದ್ರು ಅಂತ ಇಲ್ಲ ಮಾಡಿ ಒಂದು ಕಲಾವಿದರಿಗೆ ಅವ್ರು ಪ್ರೋತ್ಸಾಹ ಮಾಡುವಂತ ರೀತಿ ನೀವು ಮಾಡಿ ಅಂತ. ಒಂದು ಚೂರು ತೊಂದರೆ ಆಗದೆ, ಅಷ್ಟೊಂದು ಜನ ಸೇರಿದ್ರು, 100-150 ಗಾಡಿಗಳಿದ್ದು, ಒಂದು ಚೂರು ತೊಂದರೆ ಆಗದೆ ನೀವು ಅದಕ್ಕೆ ಸಹಕಾರ ಕೊಡ್ರಿ. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇನ್ನೊಂದು ಸರ್ ಹೇಳಿದಂಗೆ ನಮ್ಮ ಸಿನಿಮಾಗಳಲ್ಲಿ ಪೊಲೀಸರು ಅಂತಂದ್ರೆ ಸ್ವಲ್ಪ ಫನ್ ಆಗಿ ತೋರಿಸುವಂಥದ್ದು ಜಾಸ್ತಿ ಇದೆ. ಆದ್ರೆ ನನಗೆ ಎಲ್ಲಾ ಕಡೆ ಪೊಲೀಸರು ಗೊತ್ತಿಲ್ಲ, ಬಟ್ ನಮ್ಮ ಮಂಗಳೂರಿನ ಪೊಲೀಸರು ಅಂತಂದ್ರೆ ಅವ್ರ ಬಗ್ಗೆ ನಾನು ಖಂಡಿತ ಹೇಳ್ಬೇಕು. ಬಿಕಾಸ್ ನಾನು ಕಳೆದ 10 ವರ್ಷದಿಂದ ಆಂಕರಿಂಗ್ ಫೀಲ್ಡ್ ಅಲ್ಲಿ ಇದ್ದೀನಿ. ಸೊ ಪರ್ಸನಲಿ ನಾನೊಬ್ಬ ಇಲ್ಲಿ ಸಣ್ಣ ಕಲಾವಿದ, ಆದ್ರೆ ಪೊಲೀಸರು ನಾನು ಕಾರ್ಯಕ್ರಮ ಮುಗಿಸಿ ರಾತ್ರಿ ತುಂಬಾ ಸಲ ಮಿಡ್ ನೈಟ್ ಎಲ್ಲ ಬರ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲ ಚೆಕ್ ಮಾಡ್ಬೇಕಾದ್ರೆ ನಮ್ಮ ನೋಡಿ ಸರ್ ನಾನು ಹಿಂಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಬಿಡೋ ರೀತಿ ಆಗಿರ್ಬೋದು. ಸೊ ನಮ್ಮ ಎಸ್ಪೆಷಲಿ ನಮ್ಮ ತುಳುನಾಡಿನ ಅಥವಾ ಮಂಗಳೂರಿನ ಪೊಲೀಸರು ಯಾರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕೆಂತಂದ್ರೆ ನಮ್ಮ ಕಲಾವಿದರು ಅಂತಂದ್ರೆ ನನಗೆ ಗೊತ್ತು, ಅವ್ರ ವಿಶೇಷ ಪ್ರೀತಿ, ಅವ್ರು ಕೊಡುವಂತ ರೆಸ್ಪೆಕ್ಟ್. ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ. ಅಂಡ್ ನಾನು FM ಅಲ್ಲಿ ಇರ್ಬೇಕಾದ್ರೂ ನೀವು ಸಮಾಜಮುಖಿ ಆಗಿರುವಂತ ಎಷ್ಟೋ ಕೆಲಸ ಮಾಡ್ತಾ ಇದ್ರಿ, ಅದು ಕಾಣೋದು ಕಡಿಮೆ ಜನರಿಗೆ, ಅದೇನು ಮಾಡಕ್ಕಾಗಲ್ಲ. ಸೊ FM ಸಪೋರ್ಟ್ ತಗೋತಾ ಇದ್ರೆ ಅವ್ರು ನಮ್ಗೆ ಗೊತ್ತಾಗ್ತಾ ಇತ್ತು ಪೊಲೀಸ್ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಸೊ ಕೆಲವು ವಿಡಿಯೋಗಳೆಲ್ಲ ಬಂದಾಗ ಮಾತ್ರ ಗೊತ್ತಾಗೋದು ಪೊಲೀಸರು ಈ ತರ ಮಾಡ್ತಾರೆ ಅಂತ. ಬಟ್ ಒಂದೊಂದು ಸತ್ಯ, ಪೊಲೀಸರು ಖಂಡಿತ ನಿಮ್ಮ ಶೆಡ್ಯೂಲ್ ಜನರಿಗೆ ಗೊತ್ತಿರೋದಿಲ್ಲ. ನಮ್ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರ ಮನೆಗೆ ಬರೋದೇ ಅವ್ರಿಗೆ ಗೊತ್ತಿರೋದಿಲ್ಲ, ಯಾವ ಟೈಮಿಂಗ್ ಬರ್ತಾರೆ, ಯಾವ ಟೈಮಿಂಗ್ ಹೋಗ್ತಾರೆ. ಕೆಲವು ನನ್ನ ಫ್ರೆಂಡ್ಸು ನನ್ನ ಏನೋ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾರೆ, ಸಡನ್ ಆಗಿ ಹೇಳ್ತಾರೆ ಇಲ್ಲ ನಾವು ಏನೋ ನಮಗೆ ಡ್ಯೂಟಿ ಆಗಿದ್ರೆ ಬರಕ್ಕಾಗಲ್ಲ. ಸೊ ಇಂಥ ಲೈಫಲ್ಲೂ ನಿಮ್ಮ ಮುಖದಲ್ಲಿ ನಗು ಇದ್ದು ತಾಳ್ಮೆಯನ್ನ ಕಳ್ಕೊಳ್ಳದೆ ನೋಡಿ, ಬಿಗ್ ಬಾಸ್ ಮನೆಯಲ್ಲೇ ನಾವು ತಾಳ್ಮೆ ಕಳ್ಕೊತೀವಿ. ಒಂದು 15 ಜನ ಇರ್ಬೇಕಾದ್ರೆ ಇಷ್ಟೊಂದು ಲಕ್ಷಗಟ್ಟಲೆ ಜನರನ್ನ ಏನೋ ಬಂದೋಬಸ್ತ್ ಮಾಡ್ಬೇಕಾದ್ರೆ ನೀವು ತಾಳ್ಮೆ ಕಳ್ಕೊಳ್ಳದೆ ನಮ್ಮ ಇಡೀ ಜನರ ಸುರಕ್ಷತೆಯನ್ನ ಕಾಪಾಡ್ತೀರಾ ಅಂತಂದ್ರೆ ನೀವು ನಿಜವಾದ ಬಿಗ್ ಬಾಸ್ ವಿನ್ನರ್ ಗಿಂತ ದೊಡ್ಡ ವಿನ್ನರ್ಸ್ ನೀವೆಲ್ಲ. ಸೊ ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹೀಗೆ ಇರಲಿ. ಎಲ್ಲರೂ ನೋಡಿ, ಇಷ್ಟೊಂದು ಕಾಕಿ ಹಾಕಿರುವಂತ ಅಧಿಕಾರಿಗಳನ್ನು ಒಟ್ಟಿಗೆ ನೋಡೋದು ನನ್ನ ಭಾಗ್ಯ ಆಕ್ಚುಲಿ. ಸೊ ಅದಕ್ಕೆ ನಾನು ಶಶಿಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅವ್ರು ಇವಾಗ ಒಳಗಡೆ ಕೂತಾಗ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಹೇಳಿದ್ರು. ನನಗೆ ನನಗೆ ಅಂದ್ರೆ ಹೊರಗಡೆ ಕೆಲವರು ಈ ಡೈರೆಕ್ಟರ್ಸ್ ಅಥವಾ ಕಲರ್ಸ್ ಚಾನಲ್ ಅವರು ಹೆಡ್ ಎಲ್ಲ ಕೆಲವು ಟಿಪ್ಸ್ ಹೇಳಿದ್ರು. ಆ ಎಲ್ಲ ಟಿಪ್ಸ್ ಗಳನ್ನು ಅವ್ರು ಹೇಳ್ತಿದ್ದಾರೆ, ನೀವು ಹಿಂಗ್ ಮಾಡಿ, ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗ್ ಮಾಡಬೇಡಿ. ನೀವು ಹಿಂಗೆಲ್ಲ ನಾಲೆಜ್ ಎಲ್ಲಿಂದ ಬಂತು ಸರ್ಗೆ ಅಂತ. ಸರ್ ಥ್ಯಾಂಕ್ ಯು. ತುಂಬಾ ಒಳ್ಳೊಳ್ಳೆ ಅಡ್ವೈಸ್ ಕೊಟ್ಟಿದ್ರು, ಅದನ್ನ ಫಾಲೋ ಮಾಡ್ತೀನಿ ನಾನು. ಬಿಕಾಸ್ ಅದ್ರ ಎಲ್ಲದಲ್ಲ ಅವ್ರ ಇದ್ದಂತ ಉದ್ದೇಶ ಏನು ಅಂತಂದ್ರೆ, ನಮ್ಮೂರು ಹುಡುಗ ಇದು ಬಿಗ್ ಬಾಸ್ ಎಂಡ್ ಆಗಬಾರ್ದು, ಬಿಗ್ ಬಾಸ್ ಇಂದ ನೆಕ್ಸ್ಟ್ ಲೆವೆಲ್ ಒಂದು ದೊಡ್ಡ ಸ್ಟಾರ್ ಆಗಿ ಬರ್ಬೇಕು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಒಬ್ರು ಗುರುಜಿ ಇದ್ರು ನನಗೆ, ಆರ್ಯವರ್ಧನ್ ಗುರುಜಿ ಅಂತ. ಅವರ ನಂಬರ್ ಅದೆಲ್ಲ ಹೇಳ್ತಾ ಇದ್ದೆ, ನಂಬರ್ ಕಲರು. ಇವಾಗ ಸರ್ ಹೇಳಿದ್ರು ಪೊಲೀಸರು ಹೇಳಿದ್ರೆ ಯಾವ್ದು ಸುಳ್ಳಾಗಲ್ಲ ಅಂತ. ಅದು ಸತ್ಯ ಆಗಿದೆ. ಸತ್ಯ ಆದಾಗ ನಾನು ಖಂಡಿತ ಮತ್ತೆ ಸರ್ನ ಮೀಟ್ ಆಗಿ ಹೇಳ್ತೀನಿ, ನೀವು ಹೇಳಿ ಸತ್ಯ ಆಗಿದೆ ಸರ್ ಅಂತ. ಥ್ಯಾಂಕ್ ಯು. ಅಂಡ್ ನಮ್ಮ ಎಸ್ಪೆಷಲಿ ಏನು ಮಂಗಳೂರು ಪೊಲೀಸರು ಇದ್ದೀರಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ದೇವರು ಆರೋಗ್ಯ, ಐಶ್ವರ್ಯ, ಸರ್ವಸ್ವ ಸಂಪತ್ತು, ಸೌಭಾಗ್ಯ ನಮ್ಮದು ಎಲ್ಲವನ್ನು ಕೊಡ್ಲಿ. ಯಾಕೆಂತಂದ್ರೆ ನಮ್ಮ ಇಡೀ ಜನರನ್ನ ಬಂದೋಬಸ್ತ್ ಮಾಡ್ತೀರಾ ಹಗಲು ರಾತ್ರಿ ಅಂತ ನೋಡಿದ್ರೆ ಧನ್ಯವಾದಗಳು. ಈ ಏನು ಸನ್ಮಾನ ಅಂತ ಮಾಡಿದಿರಾ, ಅದಕ್ಕೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಬಿಕಾಸ್ ನಿಮ್ಮ ಮುಂದೆ ನಾನು ಸನ್ಮಾನ ಪಡೆಯೋದು ನಿಜವಾಗ್ಲೂ ತುಂಬಾ ಗೌರವಯುತವಾಗಿರುವಂತದ್ದು. ಅಂಡ್ ಇಂಥ ಒಂದು ಅದ್ಭುತ ಕಮಿಷನರ್ ಸಿಕ್ಕಿರೋದಾಗ ನಾನು ತುಂಬಾ ಹೆಮ್ಮೆ ಆಗುತ್ತೆ. ನಮ್ಗಿರೋ ಬಿಟ್ಟು ನನಗೆ ಗೊತ್ತಿಲ್ಲ, ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಗೋದೆಲ್ಲ ಪ್ಲೇ ಮಾಡಿದ್ರೆ ನಾನು ಎಪಿಸೋಡ್ ನೋಡಿಲ್ಲ. ಯಾವುದೋ ವಿಚಾರದಲ್ಲಿ ಪೊಲೀಸರ ವಿಷಯ ಅಲ್ಲಿ ಏನೇನೋ ಟಾಪಿಕ್ ಚರ್ಚೆಗಳಾಗ್ತಾ ಇರುತ್ತೆ, ಚರ್ಚೆ ಆಗ್ತಾ ಇತ್ತು. ಆವಾಗ ನಾನು ಮಾತು ಹೇಳಿದೆ, ನಮ್ ಕಡೆ ಒಬ್ರು ಕಮಿಷನರ್ ಇದಾರೆ, ಅವ್ರು ಏನ್ ಸಕ್ಕಲಾಗಿದ್ದಾರೆ ಅಂತಂದ್ರೆ ಒಬ್ಬರೇ ಬಂದು ಆಡ್ತಾರೆ, ಅವ್ರ ಕೆಸರುಗದ್ದೆ ಎಲ್ಲ ಬಂದು ಕುಣಿತಾರೆ, ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ. ಸೊ ಆತರ ಇರ್ಬೇಕಿದ್ರೆ ಅಂತ ಮೇಬಿ ಪ್ಲೇ ಆಗಿರ್ತದ್ದು. ಸೊ ಆದ್ರೆ ನಮ್ಗೆ ಹೆಮ್ಮೆ ಸರ್, ಆತರ ಒಂದು ಹೇಳೋದಕ್ಕೆ ನೀವು ನಮ್ಮ ಊರಲ್ಲಿದ್ರ. ಎಷ್ಟು ವರ್ಷ ಕಮಿಷನರ್ ಪೀರಿಯಡ್ ಅಂತ ಗೊತ್ತಿಲ್ಲ, ಬಟ್ ನಾನು ಹೋಗ್ಬೇಕಾದ್ರೆ ಇದ್ರು, ಬರ್ಬೇಕಾದ್ರೆ ಇದ್ದಾರೆ. ಇನ್ನೂ ತುಂಬಾ ವರ್ಷ ಇಲ್ಲೇ ಇರೋದಲ್ಲ ಆಗಿರುತ್ತೆ ಆಸಕ್ತಿ. ಸರ್ ಒಂದು ಹಾಡಾಡಿ ಯಾವ್ದಾದ್ರು ಅಂತ ಹೇಳಿ ಸರ್. ಸಾಂಗ್ ಖಂಡಿತ ಬಂದ್ಬೇಡ, ನಮ್ಮ ವಾಯ್ಸ್ ಇಂದ ಪಾತ್ರ ಗಡಗಡ ಆಗ್ತದೆ. ಬಟ್ 5 ಮಂದಿ ಸಾಂಗ್ ಬಂದ್ಬೇಡ. ಸೊ ಒಂದು ಸಮಾಜಕ್ಕೆ ಅಂತ ಒಂದು ಹೆಣ್ಣಿಗೆ 40 ಸಾಂಗ್ ಮಾಡಿದೀನಿ ನಾನು. ಸಮಾಜಕ್ಕೆ ಅಂತ ಹೆಣ್ಣಲ್ಲಿ ಒಂದು ಸಾಂಗ್ ಮಾಡಿದ್ರೆ ಹಾಡ್ತೀನಿ. ವಾಯ್ಸ್ ಸ್ವಲ್ಪ ನಾನೇ ಬರ್ತಿರೋದು ಇದು. ಬುದ್ಧಿವಂತರು 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 ನಾವು ಬುದ್ಧಿವಂತ ದಡ್ಡರು. ಜೀವನಾನೇ ಒಂದು ಡೊಂಬರಾಟ, ದುಡ್ಡಿಗಾಗಿ ಓಡುವ ಓಟ, ಹಸಿದರಷ್ಟೇ ಮಾಡಬೇಕು ಊಟ, ಜಾಸ್ತಿ ಆದ್ರೆ ಪಕ್ಕ ವಾಂತಿ ಬೇಟ. ಬುದ್ಧಿ ಹೇಳೋರಲ್ಲ
ಬುದ್ಧಿವಂತರಲ್ಲ, ಸುಮ್ಮನೆ ಕೇಳೋರೆಲ್ಲ ಪಾಪ ಗಡ್ಡರಲ್ಲ. ತಪ್ಪು ಮಾಡ್ತೀನಿ ನಾನು ದೇವರಲ್ಲ, ಬಿದ್ದಿ ಮುಂದೆ ಹೋಗ್ತೀನಿ ಬೇಜರಲ್ಲ. ಬುದ್ಧಿವಂತರು 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 ನಾವು ಬುದ್ಧಿವಂತ ದಡ್ಡರು. ಪ್ರಾಣಿ ಹಿಂಸೆ ಮಾಡಬೇಡಿ ಅಂತಾರೆ, ಅವರು ಚಿಕನ್ನು ಮಟನ್ನು ತಿಂತಾರೆ. ಬ್ಲ್ಯಾಕ್ ಕಲರ್ ಬ್ಯಾಡ್ ಕಲರ್ ಅಂತಾರೆ, ವೈಟ್ ಹೇರ್ಗೆ ಬ್ಲ್ಯಾಕ್ ಡೈ ಮಾಡ್ತಾರೆ. ನಿನ್ನ ಬಾಳು ನಿಂದು ನಿನಗೆ ನೀನೆ ಬಂದು, ನಿನ್ನ ಬಾಳು ನಿಂದು ನಿನಗೆ ನೀನೆ ಬಂದು, ನಿನ್ನ ತಲೆಗೆ ನಿನ್ನದೇ ಕೈ ಎಂದೆಂದು. ಥ್ಯಾಂಕ್ ಯು ಸೋ ಮಚ್.